ಹಾಯ್, ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ಇವತ್ತು ದೀಪಾವಳಿ ಹಬ್ಬ. ಬೆಳಗ್ಗೆ ಎದ್ದು ಸ್ನಾನಗಿನೆಲ್ಲ ಮುಗೀತು. ಎಣ್ಣೆನ ಹಚ್ಚಿ ಸ್ನಾನ ಮಾಡುವಂಥ ಒಂದು ಕಾರ್ಯಕ್ರಮ. ಅದು ಸಹ ನಮ್ಮದು ಇವತ್ತು ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಆಗ್ತಾ ಉಂಟು. ಸೌಮ್ಯ ಒಳಗಡೆ ಅಡುಗೆ ಎಲ್ಲ ಮಾಡ್ತಾ ಇದ್ದಾಳೆ. ಬನ್ನಿ ಒಳಗೆ ಹೋಗುವ. ನೋಡಿ, ಹೇಳೋದು ರೆಸಿಪಿ ಆಗ್ತಾ ಉಂಟು. ಎಂತ ವಿಶೇಷ ಇವತ್ತು? ಎಂತ ನಾನು ತೊಂಡೆಕಾಯಿ ಮತ್ತು ಕಡಲೆ ಮಾಡೋಣ ಅಂದ್ರೆ ಇವ್ರು ಬೇಡ ಅಂದ್ರು. ಬೆಂಡೆಕಾಯಿ ಪಲ್ಯ ಮಾಡುತ್ತ, ಹಾಗೆ ಬೆಂಡೆಕಾಯಿ ಪಲ್ಯ ಮತ್ತೊಂದು ಸಾಂಬಾರು, ಸೌತೆಕಾಯಿ. ನೋಡಿ, ಎಲ್ಲ ರೆಡಿ ಆಗ್ತಾ ಉಂಟು. ಇವತ್ತು ಎಂತೆಂತ ವಿಶೇಷ ಮಾಡ್ತಾ ಇದೆಯಾ? ಏನೇನು ರೆಸಿಪಿಗಳನ್ನ ಮಾಡ್ತಿದ್ಯಾ ಇವತ್ತು? ಒಂದು ಸ್ವೀಟ್ ಮಾಡಬೇಕು, ಮತ್ತೆ ಸಾಂಬಾರು, ಪಲ್ಯ, ಮತ್ತೆ ಅಷ್ಟೇ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಆವಾಗಲೇ ಹೇಳಿದೆ, ಅವರು ಒಟ್ಟಿಗೆ ಅಂದ್ರೆ ಹೇಳಿ ಆಗಿದೆ ಮೊದಲೇ. ರಾಶಿದ್ದೀನಿ ಇಲ್ಲ, ಬೆಳಿಗ್ಗೆ ಸ್ನಾನ ಏನೆಲ್ಲ ಮಾಡಿ ಇವತ್ತು ಫುಲ್ ಬಿಸಿ. ಸುಮಾರು 6:30 ಎದ್ದಿದ್ದೀವಿ ಇವತ್ತು. 6 ಗಂಟೆಗೆ 6 ಗಂಟೆಗೆ ಎದ್ದಿದ್ದೀವಿ. ನಾವು ಟೈಮ್ ಸರ್ ನೋಡ್ಲಿಕ್ಕೆ ಹೋಗ್ಲಿಲ್ಲ. ನಿಜವಾಗ್ಲೂ ಅದಕ್ಕಿಂತ ಮುಂಚೆ ಎದ್ದು ಸ್ನಾನ ಎಲ್ಲ ಮಾಡಿ ಆಗ್ಬೇಕು. ನಮ್ದು ಲೇಟ್, ಅದನ್ನು ಲೇಟ್ ಆಯ್ತು. ನಂದು ಸ್ನಾನ ಇನ್ನೂ ಲೇಟ್. ಯಾಕಂದ್ರೆ ನಾನು ಬೆಳಿಗ್ಗೆ ಎದ್ದು ಕಾರು, ಬೈಕ್, ಸೈಕಲ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟು ಬಂದು ಎಣ್ಣೆ ಹಚ್ಚಿ ಸ್ನಾನ ಮಾಡಿ ತಿಂಡಿ ಎಲ್ಲ ತಿಂದಾಗ ಸುಮಾರು 10:30 ಆಯ್ತು ನಂದು. ಇಲ್ಲಪ್ಪ, 9:30 ಆಗಿದೆ ನಿಮ್ದು. ನಾನು ಟೈಮೇ ನೋಡ್ಲಿ ಹೋಗ್ಲಿಲ್ಲ. ಯಾಕಂದ್ರೆ ನಂದು ನಾನು ತಿಂದಿರ್ಲಿಲ್ಲ ಎಂತ ಸಹ, ಒಟ್ಟಿಗೆ ತಿನ್ನೋಣ ಅಂತ. ಇವರು ಬರುವಾಗ್ಲೇ ಲೇಟ್ ಆಯ್ತು. ನಾನು ಹೇಳಿದ್ದೆ, ಅದು ನಿನ್ನೆ ಮಲಗುವಾಗ್ಲೇ ಹೇಳಿದ್ದೆ, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಎದ್ದು ಎಲ್ಲ ರೆಡಿ ಆಗ್ಬೇಕು, ಬೇಗ ಬೇಗ ಆಗ್ಬೇಕು ಅಂತ. ಲೇಟ್ ಮಾಡಿದ್ವಿ. ನಾವು ಆಲ್ಮೋಸ್ಟ್ ಮಲಗುವಾಗ 11 ಗಂಟೆ ಹಾಗೆ ಆಗುತ್ತೆ, ಮಿನಿಮಮ್ ಅದು 11 ಗಂಟೆ. ಕೆಲವು ಸಲ ನನಗೆ ತುಂಬ ಆರ್ಡರ್ಗಳಿದ್ರೆ ಅಂತ 12:30, 1 ಗಂಟೆ ಆದ್ದುಂಟು ಎಲ್ಲ ರೆಡಿ ಮಾಡಿ ಇಟ್ಟು ಮಲಗೋದು. ಯಾಕಂದ್ರೆ ಮಾರನೇ ಬೆಳಿಗ್ಗೆ ಎದ್ದು ಕಳಿಸ್ಕೊಡ್ಬೇಕಲ್ವಾ, ಹಾಗಾಗಿ ತುಂಬ ಲೇಟ್ ಆಗುತ್ತೆ. ನಿನ್ನೆ ಏನೋ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು. ಎಲ್ಲ ಹೋಗಿ ಎಲ್ಲ ಬಂದು ಎಲ್ಲ ಆಗಿ ಒಟ್ಟು ಮಲಗೋ ಗಂಟೆ 11 ಆಯಿತು. ಪರ್ಚೇಸ್ ಸ್ವಲ್ಪ ಇತ್ತು. ಇವರು ಒಬ್ಬರೇ ಹೋಗಿ ಅಂದರೆ ಹೋಗುದೇ ಇಲ್ಲ, ಒಟ್ಟಿಗೆ ನಾನು ಹೋಗ್ಬೇಕು. ಫ್ರೂಟ್ಸ್ ಅದು ಇದೆಲ್ಲ ತಗೊಳ್ಳಿಕ್ಕೆಲ್ಲ ಇತ್ತು, ಹಾಗೆ ಸ್ವಲ್ಪ ಲೇಟ್ ಆಯ್ತು. ಮತ್ತೆ ನಿಮ್ಮ ಕಡೆ ಎಲ್ಲ ಏನು ಸ್ಪೆಷಲ್ಲು? ಆ್ಯಕ್ಚುಲಿ ನಿನ್ನೆ ನಾವು ಲೈವಲ್ಲಿ ಸಹ ಕೇಳಿದ್ವಿ. ಹೌದು, ಬಟ್ ತುಂಬ ಜನ ಬಂದಿರಲಿಲ್ಲ. ಮೋಸ್ಟ್ಲಿ ನಾನಾ ಕಾರಣಗಳಿರ್ಬೋದು. ಸ್ವಲ್ಪ ಬ್ಯುಸಿ ಇರ್ತಾರೆ, ಹಾಗೆ ರಜೆ ಅಲ್ವ ಮಕ್ಕಳಿಗೆಲ್ಲ, ಹಾಗೆ ಸ್ವಲ್ಪ ಹೊರಗಡೆ ಟ್ರಿಪ್ಪಿಗೆಲ್ಲ ಹೋಗೋದೆಲ್ಲ ತುಂಬ ಹೋಗಿರ್ತಾರೆ ಆ ಕಡೆ ಎಲ್ಲ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದಿರ್ಬೋದು. ನಾನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಕಡೆ ಏನೇನು ದೀಪಾವಳಿ ವಿಶೇಷತೆ ಏನು ಅನ್ನೋದು. ನಮ್ಮ ಈ ಕಡೆ ಎಲ್ಲ ವಿಶೇಷತೆ ಅಂತಂದರೆ, ಮುಂಚಿನ ದಿನ ಅಂದರೆ ನಿನ್ನೆ ಇಲ್ಲಿ ನೀರನ್ನ ತುಂಬಿಸಿಟ್ಟು ಇವತ್ತು ಬೆಳಿಗ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು ಒಂದು ವಿಶೇಷ. ಆಮೇಲೆ ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನ ಹೋಗ್ತಾರೆ. ಮತ್ತು ಮನೆಯಲ್ಲಿನ ಪೂಜೆ ಎಲ್ಲ ಇರುತ್ತೆ, ಹೊಸ ಅಡಿಗೆಗಳನ್ನ ಮಾಡ್ತಾರೆ, ಎಲ್ಲ ಮಾಡಿ ಡ್ರೆಸ್ ಹಾಕೊಂಡು. ನಮ್ಗೆ ಮೊದಲೆಲ್ಲ ಅಂದ್ರೆ ನರಕ ಚತುರ್ಥಿ, ಇವತ್ತು ನರಕ ಚತುರ್ಥಿ ಅಂದ್ರೆ ಮುಂಚಿನ ದಿವಸ ರಾತ್ರಿ ನೀರು ತುಂಬಿಸುದು. ಅದೊಂಥರ ಖುಷಿ. ಸಣ್ಣದಿರುವಾಗ ನೀರು ತುಂಬಿಸಿ ಅದಕ್ಕೆ ಹೂ ಎಲ್ಲ ಕಟ್ಟಿ ಅದಕ್ಕೆ ಹಣ ಅಂದ್ರೆ ಕಾಯಿನ್ ಏನಾದ್ರು ಹಾಕಿರ್ತಾರೆ. ಲಾಸ್ಟ್ಗೆ ಯಾರ್ದು ಸ್ನಾನ ಆಗ್ತದೆ ಅವರಿಗೆ ಅಂತ ನಾವು ಎಷ್ಟು ಜಗಳ ಮಾಡಿದ್ವಿ ಸಣ್ಣದಿರುವಾಗ. ಲಾಸ್ಟ್ ನಾನು ಸ್ನಾನ ಮಾಡುದು ಅಂತ. ಈಗ ಇಲ್ಲಿ ಅದೆಲ್ಲ ಯಾವುದು ನಮ್ಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದೊಂದು ಬೇಜಾರು. ಅದೆಲ್ಲ ಹೇಗೆ ಗೊತ್ತಾ, ಒಂದು ಸ್ವಂತ ಮನೆ ಇರಬೇಕು, ಮತ್ತೆ ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗಿರ್ಬೇಕು. ಅದೆಲ್ಲ ಒಟ್ಟಿಗಿದ್ದಾಗ ಇದೆಲ್ಲ ನಾವು ಎಂಜಾಯ್ ಮಾಡ್ಬೋದು. ಇವಾಗಲೂ ಸಾಧ್ಯ ಉಂಟು ಮಾಡಲಿಕ್ಕೆ. ಬಟ್ ನಾವು ಏನು ಮಾಡಿದೀವಿ ಅಂತಂದ್ರೆ ಎಲ್ಲ ದೂರ ಕೂತಿ ನಮ್ಗೆ ಆಗ್ತಾ ಇಲ್ಲ ಅಷ್ಟೇ ಇದನ್ನೆಲ್ಲ ಎಂಜಾಯ್ ಮಾಡಲಿಕ್ಕೆ. ನೋಡೋಣ ಆದಷ್ಟು ಬೇಗ ಅದನ್ನ ಎಂಜಾಯ್ ಮಾಡುವಂತ ಕಾಲ ದೇವರು ಅನುಗ್ರಹ ಮಾಡಲಿ ಅಂತೇಳಿ ಕೇಳ್ಕೊಳ್ಳೋದಷ್ಟೇ. ನಮ್ಗಂತಲ್ಲ, ಪ್ರತಿಯೊಬ್ಬರಿಗೂ ಅದೇ ಅವರವರ ಆಸೆ ಎಲ್ಲ ಈಡೇರಿಸಬೇಕು. ನೋಡ್ಬೇಕು. ಇವತ್ತು ಒಂದು 2-3 ರೆಸಿಪಿ ಪ್ಲಾನ್ ಉಂಟು ನಮ್ಮ ಫುಡ್ ಮೀಡಿಯಾಕ್ಕೆ. ಎಷ್ಟು 2-3 ನಂಗೆ ಇಲ್ಲಿ ಸುಸ್ತಾಗ್ತಾ ಉಂಟು, ನೋಡೋಣ. ಇನ್ನು ವಿಷಯ ಎಂತ ಗೊತ್ತಾ, ನಾರ್ಮಲ್ ಆಗಿ ಮಾಡೋದ್ರೆ ಬೇಗ ಆಗುತ್ತೆ. ನಾವು ವಿಡಿಯೋ ಮಾಡ್ಬೇಕಂತಂದ್ರೆ ಆಲ್ಮೋಸ್ಟ್ ಒಂದು ರೆಸಿಪಿ ಅರ್ಧ ಗಂಟೆಲಿ ಆಗೋದಾಗಿದ್ರೆ ಅದು ಹೆಚ್ಚು ಕಮ್ಮಿ 1 ಗಂಟೆ ಹೋಗುತ್ತೆ, ಡಬಲ್ ಆಗುತ್ತೆ ಟೈಮ್. ಕೆಲವೊಮ್ಮೆಲ್ಲ ಇದು ಮಾಡಬೇಕು, ತೋರಿಸ್ಬೇಕು, ಪ್ರತಿಯೊಂದನ್ನು ರೆಡಿ ಮಾಡಿಟ್ಕೋಬೇಕು. ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಕಷ್ಟ ಆಗಲ್ಲ, ನಾನು ವಿಡಿಯೋ ಮಾಡ್ತೀನಿ, ಬಟ್ ಕಷ್ಟ ಆಗೋದಕ್ಕೂ ಇವಳಿಗೆ.
ಹೆಂಡತಿ ಮುಂದೆ ಅವಳು ಕಷ್ಟ ಪಡ್ತಾಳೆ ಅಂತ ಹೇಳಿದ್ರೆ ಖುಷಿ ಆಗ್ತಾರ ಅದಕ್ಕೆ. ಅಬ್ಬಾ ಅದಕ್ಕೆ ಹೇಳುದು ಅವ್ರು ಅಷ್ಟೇ, ಮತ್ತೇನಿಲ್ಲ. ಸುಮ್ನೆ ಅಲ್ಲ ಈಗ ಹೆಲ್ಪ್ ಮಾಡಿದ್ರು ಪಾಪ, ನಾನು ಹೇಳ್ಬಾರ್ದು. ತೆಂಗಿನಕಾಯಿ ಎಲ್ಲ ತುರಿದು ಅವರೇ ಕೊಟ್ಟದ್ದು ಪಾಯಸ ಮಾಡುವಂತ, ಅದೊಂದು ರೆಸಿಪಿ ಹಾಕ್ತೀನಿ ಮತ್ತೆ ನೋಡೋಣ. ನೋಡ್ಬೇಕು. ಆಕ್ಚುಲಿ ನಮ್ದು ಬೆಂಡೆಕಾಯಿ ಸಹ ಮಾಡುವ ಅಂತ ಅಂದ್ಕೊಂಡಿದ್ವಿ, ಟೈಮ್ ಇಲ್ಲ. ಈಗ ಅದು ಮಾಡ್ತಾ ಕೂತ್ರೆ ಮಧ್ಯಾಹ್ನ ಊಟ ಲೇಟ್ ಆಗುತ್ತೆ. ನಂಗೆ ಕ್ಲೀನ್ ಸಹ ಆಗ್ಬೇಕು. ಕ್ಲೀನ್ ಅಲ್ಲಲ್ಲೇ ಉಂಟು, ಹೊರಗೆ ಒಂದು ಮಾತ್ರ ಕ್ಲೀನ್ ಮಾಡಿ ಇಟ್ಟು ಬಂದಿದೆ. ಕಿಚನ್ ಅಡಿಗೆ ಆದ್ಮೇಲೆನೆ ಕ್ಲೀನ್ ಮಾಡೋಣ ಅಂತ ಬಿಟ್ಟಿದೀವಿ. ನಾವೀಗ ರೆಸಿಪಿ ಇದು ತೋರಿಸ್ಬೇಕಂತಂದ್ರೆ ಸರಿ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇದು ಮಾಡಬೇಕಾಗುತ್ತೆ. ನಾರ್ಮಲ್ ಗೊತ್ತಿರ್ಬೋದು, ನಾವು ಮನೆಯಲ್ಲಿ ಹೇಗಿರ್ತೀವಿ ಎಲ್ಲ ಅಲ್ಲೆಲ್ಲಿ ಇಟ್ಟಿರ್ತೀವಿ, ಅದೇ ರೀತಿ ನಾವು ಸಹ ಮಾಡ್ತೀವಿ. ಸ್ವಲ್ಪ ಡೈಲಿ ಕ್ಲೀನ್ ಆಗುತ್ತೆ, ಯಾಕಂದ್ರೆ ರೆಸಿಪಿ ಮಾಡೋದ್ರಿಂದ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀವಿ ಮಾತ್ರ, ಅದೊಂದು ಆಗ್ತಾ ಇರುತ್ತೆ. ಏನಾದ್ರು ಅಡಿಗೆ ಆಗ ಮುಂಚೆ ಕ್ಲೀನ್ ಆಗುತ್ತೆ, ಆದ ನಂತರ ಕ್ಲೀನ್ ಆಗುತ್ತೆ. ಆದ ನಂತರ ಹೇಗಂತ ನಾವು ಅಲ್ಲಿ ಟ್ರೈಪಾಡಲ್ಲಿ ಇಟ್ಟು ಅದಕ್ಕೆ ಜಾಗ ಬೇಕಾ ಅದೆಲ್ಲ ಇಟ್ಟು ಸ್ವಲ್ಪ ಗಲೀಜಾಗಿರುತ್ತಲ್ಲ, ಅದು ಸ್ವಲ್ಪ ಕ್ಲೀನ್ ಆಗುತ್ತೆ. ಹಾಗೆ 2 ಸಲ ಕ್ಲೀನ್ ಆಗುತ್ತೆ ಡೈಲಿ, ಅದೊಂದು ತೊಂದರೆ ಇಲ್ಲ. ಸರಿ, ನಮ್ಮ ಫುಡ್ ಮೀಡಿಯಾ ಇನ್ನು ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ಸಹ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿಗಳನ್ನ ಕೊಡ್ತಾ ಹೋಗ್ತೀವಿ. ನೋಡೋಣ ಇನ್ನೆಲ್ಲ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ, ಆದಾಗ ಆಗುತ್ತೆ. ದೇವ್ರು ಇಟ್ಟಂತ ಅಷ್ಟೇ, ನಮ್ಮ ಕೈಯಲ್ಲಿ ಏನಿದೆ. ಸರಿ, ಅದು ಫುಲ್ ಘಾಟ್ ಬರ್ತಾ ಉಂಟು. ನಿಮ್ಮ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಅವ್ರು ಮುಖವಾಡ ಹಾಕೊಂಡೇ ನಿಂತಿದ್ದಾರೆ. ಮುಖವಾಡ ಅಂದ್ರೆ ಹೆಲ್ಮೆಟ್ ಅದು ಹಾಕೊಂಡಿದ್ದಾರೆ. ನಾವು ಇವತ್ತು ಶಾಪಿಂಗ್ಗೆ ಹೊರಟಿದ್ದೀವಿ. ಆವಾಗಲೇ ಹೋಗ್ಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ಇವತ್ತು ಲೈವ್ ಇತ್ತಲ್ಲ, ಸಂಡೇ ಲೈವ್, ಹಾಗೆ ಅದನ್ನ ಮುಗಿಸಿ ಹೊರಟಿದ್ದು. ಹಾಗೆ ಈಗ ಹೋಗಿ ಬರ್ತೀವಿ. ಅಲ್ಲಿ ಮಾಡ್ಲಿಕ್ಕಾದ್ರೆ ಖಂಡಿತ ವಿಡಿಯೋ ಮಾಡ್ತೀವಿ. ಅವ್ನು ಬರೋದಿಲ್ಲ, ಮನೇಲಿ ಇರ್ತಾನೆ. ಅವನ ತಂಗಿಯನ್ನು ನೋಡ್ಕೊಂಡು ಮನೆಯಲ್ಲಿ ಇರ್ತಾನೆ. ಅವನೊಂದು ಇಷ್ಟದಲ್ಲಿ ಇಷ್ಟು ಬಂದಿದೆ, ಏನೆಲ್ಲ ಬೇಕು ಬೇಡ ಅಂತ. ಅವನಷ್ಟೇ ನೋಡಿ, ಅಷ್ಟುದ್ದ. ಓಕೆ, ಏನಿಲ್ಲ ಸುಮ್ಮನೆ. ಮಾರ್ಕೆಟ್ ರೋಡ್ ಹತ್ರ ನೋಡಿ ಪಾಪ ಕೂತ್ಕೊಂಡು ಮಾರ್ತಾ ಇದ್ದಾರೆ. ಗಂಡೆ ಹೀಗೆ ಬಂದರೆ ನೀವು ಇಲ್ಲೇ ಇರೋರ ಅಥವಾ ಅಲ್ಲಿಂದ ಬಂದಿದ್ದ? ಇದೇ ಬಂದವರು ಸಂಜೆ ಟೈಮ್, ಇದು ಸಂಜೆ ಟೈಮಲ್ಲಿ ಇದು ಇದಾ? ಒಳ್ಳೆಯದು. ಸ್ನೇಹಿತರೆ, ನಾವು ಬೆಳಿಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ವಿ, ಅದು ಇದು ಅಡುಗೆ ಎಲ್ಲ ಮಾಡೋದು ತಯಾರಿ ಅಂತೇಳಿ. ನೋಡಿ ಇವಾಗ ಸೌಮ್ಯ ದೀಪ ಹಚ್ತಾ ಇದ್ದಾಳೆ. ದೀಪ ಇವಾಗ ಹಚ್ಚೋದು. ಆ್ಯಕ್ಚುಲಿ ನಮ್ಮ ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೆಲ್ಲ ಹಾಳಾಯಿತು, ಲೇಟ್ ಆಯಿತು ನಮ್ಗೆ ಸ್ವಲ್ಪ ಲೇಟು. ನೋಡಿ ನನ್ನ ಮಗ ಉಳಿಸಿದೆ ಒಂದು ಕ್ಯಾಂಡ್ಲು ಮಗ ಇಟ್ಕೊಂಡದು. ಈಗ ಅಡ್ಡೆ ಇಟ್ಕೋ ಬಾಬಾ, ಹಾಗೆಲ್ಲ ಇಟ್ಕೊಡ್ತಿದ್ದೀನಿ ನೋಡಿ. ಉಲ್ಟಾ 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 ಉಲ್ಟಾ. ದೀಪದಿಂದ ದೀಪ ಹಚ್ಚುವಂಥ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ದೀಪದಿಂದ ದೀಪ ಹೀಗೆ ಇಲ್ಲಿ ಅತ್ತೆ ಸಹ ಬಂದರು, ಅವ್ರು ಸಹ ಹೊತ್ತಿಸ್ತಾ ಇದ್ದಾರೆ. ಅವರು ಮೊಮ್ಮಗಳನ್ನು ಮಲಗಿಸಿ ಬಂದದ್ದು, ಅವಳಿಗೆ ನಿದ್ದೆ ಬರ್ತಾ ಇತ್ತು, ಅಳ್ತಾ ಇದ್ಲು. ಸರಿ, ನಾನು ಸಹ ಒಂದು ದೀಪವನ್ನು ಹೊತ್ತಿಸ್ತೀನಿ. ದೀಪವನ್ನು ಹೊತ್ತಿಸ್ಬೇಕು. ಹೌದು, ವರ್ಷಕ್ಕೊಮ್ಮೆ ಬರುವುದು. ಬಿಡ್ಬಿಡು ಬಿಡ್ಬಿಡು, ನಾನು ಹೊತ್ತಿಸ್ತೇನೆ. ಸ್ವಲ್ಪ ಜಾಗ ಬಿಟ್ಟು ನಾನು ಆಚೆ ಹೋಗ್ತೀನಿ. ಓಕೆ, ನಾವು ಒಂದು ದೀಪವನ್ನು ಹತ್ತಿಸಿದ್ದೀವಿ. ಇನ್ನೆಲ್ಲವರು ಹಚ್ಚಲಿ. ಇನ್ನು ಆ್ಯಕ್ಚುಲಿ ಪೂಜೆ ಎಲ್ಲ ಆಗಲಿಕ್ಕಿದೆ ಎಲ್ಲ. ನಮ್ಮ 6 ಗಂಟೆ ಮಾಡ್ಬೇಕಂತ ಅಂದ್ಕೊಂಡ್ವಿ, 6 ಗಂಟೆ ಆಗಲಿಲ್ಲ. ನೀನು ಸಾಕು ಹಚ್ಚಿದ್ದು, ಎಂತ ಹಚ್ಚಬೇಕು? ಬಾಯಿಲಿ
ಓ ಕ್ಯಾಂಡ್ಲ್ ಬರ ಖಾಲಿ ಅಣ್ಣ. ಓ ನಂದು ಇಷ್ಟು ಸಣ್ಣ ಕ್ಯಾಂಡಲ್ ಅಲ್ಲೇ ನಾನು ಎಲ್ಲ ನೋಡಿಸಿದೆ ಅವನಿಗೆ. ನೋಡಿ ನಮ್ಮ ಲೈಟಿಂಗ್ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಇದು. ಹೋಯ್ತು ಆ್ಯಕ್ಚುಲಿ ಇದು ನಾವು ತಂದು ನೋಡಿ ಹಾಕಿ ಅದು ಹೊತ್ತಲೇ ಇಲ್ಲ, ಒಮ್ಮೆ ಹೊತ್ತು ಮತ್ತೆ ಆಫ್ ಆಯಿತು. ಆ್ಯಕ್ಚುಲಿ ಇದು ನಿನ್ನೆ ನಾವು ಇದು ಹಳೆದ ಮಾತ್ರ ಇತ್ತು, ಒಳ್ಳೇದುಂಟಲ್ಲ ಅಂತ ಇದು ಬೇಡ ಅಂತೇಳಿ ಇದು ಮಾತ್ರ ತಗೊಂಡ್ಬಂದ್ವಿ. ಇದು ನೋಡಿದ್ರೆ ಅದು ಸಹ ಹೋಯಿತು. ಇದು ಚೆನ್ನಾಗಿದೆ. ಇನ್ನೂ ಸಹ ಲೈಟಿಂಗ್ ಆ್ಯಕ್ಚುಲಿ ಇಲ್ಲೆಲ್ಲ ಹಾಕ್ಬೇಕಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಮ್ಗೆ ಈ ಕಡೆ ಹಾಕ್ಲಿಕ್ಕೆ ಎಂಥ ವ್ಯವಸ್ಥೆ ಇಲ್ಲ ಅಲ್ಲಿ, ಹಾಗೆ ಅದನ್ನ ಬಿಟ್ವಿ. ನೋಡಿ ಎಷ್ಟು ಚೆನ್ನಾಗಿ ಹೊತ್ತ ಉಂಟು, ಖುಷಿ ಅನಿಸುತ್ತೆ. ನಮ್ಮ ಫಸ್ಟ್ ಟೈಮ್ ಒಂದು ಕ್ಯಾಮ್ರಾ ತಗೊಂಡು ಆ ಕ್ಯಾಮ್ರಾದಲ್ಲಿ ಈ ರೀತಿಯ ವೀಡಿಯೋ ಮಾಡ್ತಿರೋದು, ಆ ಕ್ಯಾಮ್ರಾದಲ್ಲಿ ನೋಡಲಿಕ್ಕೆ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ಸಹ ನಮ್ಮದು ದೇವರಿಗೆಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿದ್ದೀನಿ. ಇರುವಂಥ ಸಣ್ಣ ಒಂದು ಸ್ಪೇಸು, ಅದರಲ್ಲಿ ದೇವ್ರ ಫೋಟೋ ಇಟ್ಕೊಂಡು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ. ತೊಂದರೆ ಇಲ್ಲ, ಮನಸ್ಸಿಗೆ ಖುಷಿ ಆದರೆ ದೇವರಿಗೆ ಸಹ ಖುಷಿ ಆಗುತ್ತೆ. ಮೊದಲು ನಮ್ಮ ಮನಸ್ಸಿಗೆ ಖುಷಿ ಆಗಬೇಕು, ನಾವು ಮಾಡುವಂಥ ಕಾರ್ಯ ದೇವರಿಗೆ ಸಹ ಖುಷಿ ಅನಿಸುತ್ತೆ. ಇದು ನಮ್ಮದು ಮಣ್ಣಿದ್ದು ದೀಪ. ನನಗೆ ತುಂಬ ಆಸೆ ಇತ್ತು ಮಣ್ಣಿದ್ದು ದೀಪದಲ್ಲಿ ದೀಪ ಇಡಬೇಕು ಅಂತ. ಈ ಸಲ ಈಡೇರಿತು. ನನ್ನ ಮಗಳ ಫಸ್ಟ್ ದೀಪಾವಳಿ, ನನ್ನ ಮಗಳಿಗೆ ಇದು ಫಸ್ಟ್ ಶುರುವಿನ ದೀಪಾವಳಿ ಹಬ್ಬ. ನಗರದಿದ್ದಾರೆ. ನಮ್ಮದು ಸಿಂಪಲ್ ಆಗಿ ಒಂದು ಗಾಡಿ ಪೂಜೆ ಇಷ್ಟೇ ನೋಡಿ. ನನ್ನ ಮಗಂದು ಸೈಕಲ್ ಸಹ ಈಗ ತರಬೇಕದು ಪಚಕ್ಕಾಗ್ತದೆ. ಅದೆಂತ ಬಟ್ಟೆ ಗುಬ್ಬಿ ತೆಗ್ದದು. ಇವರೇನೋ ಮಾಡ್ತಿದ್ದಾರೆ. ನಾವು ಪ್ರತಿ ವರ್ಷ ಗಾಡಿ ಪೂಜೆ ಎಲ್ಲ ಮಾಡೋದು ದೀಪಾವಳಿಗೇನೆ. ಅಂದರೆ ಇವರು ದೀಪಾವಳಿಗೇನೆ ಮಾಡ್ತಾ ಇದ್ದದ್ದು ಅಂದರೆ ಮೊದಲು ಸಹ, ಹಾಗೆ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಾಗೆ ದೀಪಾವಳಿ ಲಕ್ಷ್ಮೀ ಪೂಜೆ ದಿನ ಮಾಡೋದು. ನಾಳೆ ಮಾಡಬೇಕಿತ್ತು, ನಾಳೆ ಗ್ರಹಣ ಇದ್ದರಿಂದ ನನ್ನ ವಾಯ್ಸ್ ಕೇಳಲಿಕ್ಕಿಲ್ಲ. ಗ್ರಹಣ ಇದ್ದುದರಿಂದ ಇವತ್ತು ಮಾಡ್ತಾ ಇದ್ದೀವಿ. ಅಬ್ಬೋ ಅದು ಕೈ ಮುಗಿ. ನನ್ನ ಮಗಳು ಸಹ ಅಳ್ತಾ ಇದ್ದಾಳೆ. ಅವಳು ಇಷ್ಟೊತ್ತಿಗೆ ಮಲಗ್ತಾಳೆ. ಅವನ ಸೈಕಲ್ಗೆ ಅವನೇ ಮಾಡ್ತಾನಂತೆ ಪೂಜೆ. ಎರಡು ಕೈ ಇಟ್ಕೊಂಡು ಸಾರಿ ಹೆಜ್ಜೆ ಕೊಡು ಕರೆಕ್ಟ್. ಹಾಂ ಕೊಡು.